ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ರಶ್ಮಿ ಸನಿಲ್ ಇವರಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ ಮೇಡಮ್. ಮನದ ಭಾವಗಳನ್ನು ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕೊಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ. ನಿಮ್ಮ ಕವನಗಳನ್ನೆಲ್ಲ ಈಗಾಗಲೇ ಓದಿದ್ದೇವೆ. ಹಾಗೆ ನಿಮ್ಮ ಒಂದಿಷ್ಟು ಪರಿಚಯ ನಮಗೆ ಬೇಕು. ವೀಕ್ಷಕರಿಗೆ ಸಹ ಒಂದು ಕುತೂಹಲ ಇದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ನಿಮ್ಮದೊಂದು ಚಿಕ್ಕ ಪರಿಚಯ, ಅಂದರೆ ನಿಮ್ಮ ಹುಟ್ಟೂರು, ಪೂರ್ಣ ಹೆಸರು, ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರವನ್ನು ಕೊಡಿ. ನನ್ನ ಹೆಸರು ರಶ್ಮಿ ಸನಿಲ್ ಅಂತ, ಆದರೆ ನನ್ನ ನಿಜವಾದ ಹೆಸರು ರಶ್ಮಿತಾ ಅಂತ ಹೇಳಿ. ಶಾಲಾ ಕಾಲೇಜು ಅಥವಾ ನಮ್ಮ ಊರಲ್ಲೆಲ್ಲ ರಶ್ಮಿತಾ ಹೇಳಿಯೇ ಪರಿಚಯ. ಆದರೆ ನಾನು ಯಾವಾಗ ಬರೀಲಿಕ್ಕೆ ಪ್ರಾರಂಭಿಸಿದೆ ನೋಡಿ, ಆವತ್ತಿಂದ ನನ್ನ ಹೆಸರು ರಶ್ಮಿ ಸನಿಲ್ ಅಂತ ಆಯಿತು. ನಾನು ಪ್ರೈಮರಿಯಲ್ಲಿರುವಾಗ, ಅಂದರೆ ನಾನು ಪ್ರೈಮರಿ ಸ್ಕೂಲನ್ನು ಮಾಡಿದ್ದು ನಮ್ಮಲ್ಲಿ ಬೀರಿ ಅಂತ ಹೇಳಿ ಸ್ಟೆಲ್ಲಾ ಮ್ಯಾರಿ ಸ್ಕೂಲಲ್ಲಿ ಮಾಡಿದೆ. ಅಲ್ಲಿ ಕೂಡ ನನಗೆ ಅಂದರೆ ಶಿಕ್ಷಕರೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ತುಂಬ ಚುರುಕಾಗಿದ್ದೆ ಸಣ್ಣದಾಗಿರುವಾಗಿಂದಾಗಲೇ. ಆಮೇಲೆ ನನ್ನ ಹೈಸ್ಕೂಲ್ ಶಿಕ್ಷಣ ಎಲ್ಲ ಮಂಗಳೂರು ಸಿಟಿಯಲ್ಲಿ ಆಯಿತು. ಮತ್ತು ಎಲ್ಲ ಆದಮೇಲೆ ನಾನು ಒಂದು ನನ್ನ M.Com ಪದವಿಯನ್ನು ಮಂಗಳೂರು ಯೂನಿವರ್ಸಿಟಿ ಕೊಣಾಜೆಯಲ್ಲಿ ಮಾಡಿದೆ. ಅದೆಲ್ಲ ಮುಗಿಸಿದ ಮೇಲೆ ಎಲ್ಲೋ ಒಂದು ಕಡೆ ತುಂಬ ಉದ್ಯೋಗಕ್ಕಾಗಿ ತುಂಬ ನಾನು ಹೆಣಗಾಡಿದೆ. ಹೇಗೋ ಒಂದು ಕಡೆ ಒಂದು ಕೆಲಸ ಸಿಕ್ಕಿಬಿಡ್ತು. ಎಲ್ಲರೂ ಹೇಳಿದ್ದುಂಟು ತುಂಬ, ಅಂದರೆ ಅವಳಿಗೆ ಹೀಗೆ ಒಂದು ಕೆಲಸ ಸಿಕ್ಕಿತಾ, ಅದು ಅವಳು ಅಂದರೆ ಇನ್ಫ್ಲುಯೆನ್ಸಲ್ಲಿ ಹಾಗೆ ಹೀಗೆ ಅಂತ. ಆದರೆ ನಾನು ನಿಜವಾಗ್ಲೂ ನಂಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ. ಹಾಗಾಗಿ ನನಗೊಂದು ಇನ್ಫೋಸಿಸ್ನಲ್ಲಿ ಜಾಬ್ ಆಯಿತು. ಈಗ ನಾನಲ್ಲಿ ಲೆಕ್ಕ ಪರಿಶೋಧಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನದು ಹಾಗೆಯೇ ನನ್ನ ಪರಿಚಯ ಬಂದುಬಿಟ್ಟು ಅಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ಲಾಕ್ಡೌನಲ್ಲಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಈಗ ನಿಮ್ಮ ಮನೆ ಇರೋದು? ನನ್ನ ಮನೆ ಅಂದರೆ ನನ್ನ ಅಮ್ಮನ ಮನೆ ಕೊಲ್ಯ. ಮದುವೆ ಆದಮೇಲೆ ನನ್ನ ಗಂಡನ ಮನೆ ಉರುವ ಅಂತ ಮಂಗಳೂರಲ್ಲಿ. ಯಾರೆಲ್ಲ ಇದ್ದಾರೆ? ನನ್ನ ಅಮ್ಮನ ಮನೆಯಲ್ಲಿ ನನ್ನ ಅಮ್ಮ, ನನ್ನ ಅಣ್ಣ ಹಾಗೂ ನನ್ನ ಅತ್ತಿಗೆಗೆ ಮದುವೆ ಆಗಿದೆ. ಮಗು ಇದೆ, ಒಂದು ಮಗ ಇದ್ದಾನೆ. ಹಾಗಾಗಿ ನನಗೆ ತುಂಬ ಪ್ರೋತ್ಸಾಹ ಅವರಿಬ್ಬರೇ, ಅಂದರೆ ನನ್ನ ಅತ್ತಿಗೆ, ಅಣ್ಣ ಮತ್ತು ನನ್ನ ಅಮ್ಮ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಮದುವೆಯಾಗಿ ಹೋದ್ಮೇಲೆ ಅಂದರೆ ನಮ್ಮ ಮನೆಯಲ್ಲಿ ನನಗೆ ಅತ್ತೆ ಇಲ್ಲ. ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ಕಷ್ಟಕರ ಎಲ್ಲಿಗಾದರೂ ಹೋಗೋದಾದರೆ. ಯಾಕಂದರೆ ನನ್ನ ಮಾವನಿಗೆ ಅಷ್ಟೊಂದು ಹುಷಾರಿಲ್ಲ, ಪಾರ್ಶ್ವವಾಯುವಾಗಿ ಒಂದು ಸೈಡ್ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟಪಟ್ಟಿದ್ವಿ ಒಂದು ವರ್ಷ. ನಾನು ಮದುವೆಯಾಗಿ 3 ತಿಂಗಳಲ್ಲಿ ಹಾಗಾಯಿತು. ನಿಮ್ಗೆ ಗೊತ್ತು ಹಾಗಾದರೆ ಒಂದು ಹುಡುಗಿಗೆ ಹೇಗೆ ಹೇಳ್ತಾರೆ ಅಂತ. ನಾನು ಮದುವೆಯಾಗಿ ಹೋದ್ಮೇಲೆ ಅಂತ ಹೇಳಿದವರು ತುಂಬ ಜನ ಇದೆ. ಹಾಗಾಗಿ ಅಲ್ಲೆಲ್ಲೂ ಒಂದು ಕಡೆ ಬೇಸರ ಆಗ್ತಿತ್ತು. ಆದರೂ ಮನೆಯ ಕೆಲಸ ಹಾಗಾದ್ರೆ ನಿಭಾಯಿಸ್ಕೊಂಡಿದ್ದೀರಿ, ಹೇಗೋ ಹೋಯ್ತು. ಈಗ ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಎಂದಿನಿಂದ? ನನಗೆ ಬರವಣಿಗೆಯಲ್ಲಿ ಆಸಕ್ತಿ ಹೇಳಿದರೆ ಚಿಕ್ಕಂದಿನಿಂದಲೂ ತುಂಬ ಆಸಕ್ತಿ ಬರೆಯುವುದಂದರೆ. ಹೇಗಾಯ್ತಂದರೆ ನಾನೊಂದು ನನ್ನ ಹೇಳಿದೆ ಅಲ್ಲ, ಪ್ರೈಮರಿ ಸ್ಕೂಲಲ್ಲೇ ನನಗೆ ನನ್ನ ಶಿಕ್ಷಕರೆಲ್ಲ ತುಂಬ ಪ್ರೋತ್ಸಾಹ ಮಾಡ್ತಿದ್ರು. ಹೀಗೇನೆ ನಾನು ಬರಿತಿರುವಾಗ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಬರೀತಿದ್ರಿ ಅಂದರೆ ಅವಾಗಲೇ ಬರಿತಿದ್ದೆ ಸಣ್ಣ ಸಣ್ಣ ಕಥೆಗಳನ್ನು. ಚಿಕ್ಕ ವಯಸ್ಸಲ್ಲಿ ಬರೀತೀರಿ ಅಂತ ಹೇಳಿ ನನ್ನ ಅಣ್ಣ ಅಂತ ಹೇಳ್ಬೋದು. ನನ್ನ ಅಣ್ಣ ನನ್ಕಿಂತ 2 ವರ್ಷ ದೊಡ್ಡದು. ಅವನು ಬರಿತಿದ್ದ ಚುಟುಕುಗಳನ್ನೆಲ್ಲ ನಾನು ನೋಡಿ ಕಲ್ತದೆ ಅವನಿಂದ. ಆಗ ಬರಿತಿದ್ದದು ನಮ್ಗೆ ದೊಡ್ಡ ಕವನ ಬರೆದು ಗೊತ್ತಿಲ್ಲ. 2 ವರ್ಷ ದೊಡ್ಡವರು ಅವರು ಬರಿತಿದ್ರು. ಅವನಿಗೆ ನಿಜವಾಗಿ ನಂಗೆ ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ಸಣ್ಣದಿರುವಾಗ ನಮ್ಗೆ ನೋಟಿಸ್ ಬೋರ್ಡ್ ಅಲ್ಲೆಲ್ಲ ಹಾಕ್ಲಿಕ್ಕಿತ್ತಲ್ಲ, ಅವನು ಯಾವಾಗ್ಲೂ ಬರ್ದು ಹಾಕುದು 4 ಸಾಲಿದು. ಆಗ ಅದಕ್ಕೆ ಚುಟುಕು ಅಂತ ಹೆಸರು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಬರಹಗಾರ ಇಲ್ಲ. ಏನೋ ಒಂದ್ ಕಡೆ ಓದಿ ಕೂಡ ಗೊತ್ತಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ಪುಸ್ತಕ ಎಲ್ಲ ಬರ್ತದಲ್ಲ, ಮಂಗಳ ಅದು ಇದು, ಕೆಲವು ಪುಸ್ತಕದಲ್ಲೆಲ್ಲ ಅಂದ್ರೆ ಕೆಲವು ಹೀಗೆ ಸಣ್ಣ ಸಣ್ಣ ಪುಸ್ತಕಗಳೆಲ್ಲ ಇಡ್ತಾರಲ್ಲ ಶಾಲೆಯಲ್ಲಿ, ಅಲ್ಲಿ ಚುಟುಕು ಅಲ್ಲೆಲ್ಲ ಓದಿದಿರ್ಬೋದು, ಆ ತರ ಆಗಿರ್ಬೋದು. ಹಾಗಾಗಿ ಅವ ಬರಿತಿದ್ದ 4 ಸಾಲಿನ ಕವನ ಎಲ್ಲ. ಅದನ್ನ ನೋಡಿ ನಾನು ನೋಡಿ ನೀವು ಕಲ್ತ್ರಿ. ಅಣ್ಣನಿಗೆ ಹೇಗೆ ಪ್ರೇರಣೆ ಸಿಕ್ಕಿತೇನೋ ಅಂತ ಗೊತ್ತಿಲ್ಲ. ಏನಾದ್ರೂ ಶಾಲೆಯಲ್ಲಿ ಶಿಕ್ಷಕಿಯರು ಏನಾದ್ರೂ ಪ್ರೋತ್ಸಾಹಿಸಿರ್ಬೋದೇನೋ, ಬರೀರಿ ಮಾಡಿ ಅಂತೇಳಿ ಹಾಗೇನಾದ್ರೂ ಇರ್ಬೋದು. ಅದನ್ನ ನೋಡಿ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಆದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಒಂದ್ಸಲ ನಾನು ಕತೆ ಬರೀಲಿಕ್ಕೆ ಹೋದೆ, ಸಣ್ಣ ಕತೆ. ಆಗ ಒಂದು 4ನೇ 5ನೇ ಕ್ಲಾಸ್ ಏನೋ ಇದೆ. ಅಲ್ಲಿ ನನ್ಗೊಂದು, ನಾನು ಸ್ವಲ್ಪ ತುಂಟ ಹುಡುಗಿ ಅಂತ ಹೇಳ್ಬೋದು, ಒಬ್ರು ಬರ್ದ ಮೇಲೆ ಅದನ್ನು ಪೇಪರಲ್ಲಿ ಅಂದ್ರೆ ತೀರ್ಪಿಗೆ ಕೊಟ್ಟ ಮೇಲೆ ನಾವು ಅದನ್ನು ಓದಬಾರ್ದು, ಅಲ್ಲಿ ಇಟ್ಟಿದ್ರು ಒಂದು ಟೇಬಲ್ ಅಲ್ಲಿ. ನಾನು ಬೇರೆ ಕತೆಗಳನ್ನೆಲ್ಲ ನಂದು ಬರ್ದು ಹೋದ್ಮೇಲೆ ಎಲ್ಲ ಖಾಲಿ ಕ್ಲಾಸ್ ರೂಮ್. ಅಂದ್ರೆ ಅದೊಂದು ಸ್ಪರ್ಧೆ, ನಿಜವಾಗಿ ನಾವು ಸ್ಪರ್ಧೆ ಹೇಳಿದ್ಮೇಲೆ ನೋಡ್ಬಾರ್ದು. ನಾನು ಅದನ್ನು ಹೋಗಿ ಮೆಲ್ಲ ನೋಡಿದೆ.
ಅಲ್ಲಿ ಏನಾಯ್ತಂದ್ರೆ ಅದ್ರಲ್ಲಿ ಇದ್ದದ್ದು ಒಂದ್ ಕತೆ, ಕೆಲವು ಕತೆಗಳನ್ನೆಲ್ಲ ಓದಿದೆ. ಅಂದ್ರೆ ಅದೆಲ್ಲ ಅವಾಗ ಅದು ಕೇಳಿದ ಕತೆ. ಸ್ಪರ್ಧೆನಾ? ಆ ಸ್ಪರ್ಧೆ ಎಷ್ಟೇ ಕ್ಲಾಸಲ್ಲಿ ಅಂದ್ರೆ ಅದು ಚಿಕ್ಕವರಿರುವಾಗ? ಒಂದು 4ನೇ 5ನೇ ಅಂದ್ರೆ ನಿಮ್ಗೆ ಅಲ್ಲಿ ಶಾಲೆಯಲ್ಲೇ ಹೇಳಿದ್ರು ಕಳಿಸಿದ್ದು. ಕಥಾ ಸ್ಪರ್ಧೆ ಇತ್ತು. ಕಥಾ ಸ್ಪರ್ಧೆ. ಆವಾಗ ನೀವು ಮೊದಲು ಬರ್ದಿರುವಂತದ್ದು ಕತೆ? ಸಣ್ಣ ಒಂದೇನೋ ಕತೆ ಒಂದು ಬರ್ದಿದ್ದೆ. ಸುಮಾರು ಜನ ಮಕ್ಕಳು ಬರ್ದಿದ್ದಾರೆ. ಸುಮಾರು ಜನ ಮಕ್ಕಳು ಬರ್ದಿದ್ದಾರೆ, ಬೇರೆ ಕತೆ ಕೇಳಿದ ಕತೆಗಳು. ಅಲ್ಲಿ ನನ್ಗೆ ಪ್ರೈಸ್ ಬರ್ಲಿಲ್ಲ. ಆಗ ನಮ್ಗೆ ಅದೆಲ್ಲ ಒಂದು ಇದು ಅಲ್ಲ, ಬೇರೆಯವರಿಗೆ ಕತೆ ಕೇಳಿ ಬರ್ದವರಿಗೆ ಸಿಕ್ಕಿತಲ್ಲ ಹೇಳಿ ನಾನು ಬರೆಯೋದನ್ನು ಕಂಪ್ಲೀಟ್ ಬಿಟ್ಟೆ. ಮೊದಲು ಬರ್ದ್ರಿ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ? ಸ್ಟಾಪ್ ಮಾಡಿದೆ. ಬೇರೆ ಕಡೆಯಿಂದ ಬರ್ದವರಿಗೆ ಪ್ರೈಸ್ ಬಂದಿದೆ, ನಂಗೆ ಸಿಕ್ಕಿಲ್ಲ, ಅಲ್ಲಿ ಇನ್ನು ನಾನು ಬರೆಯುವುದಿಲ್ಲ, ಇದು ಸತ್ಯಕ್ಕೆ ಇದಿಲ್ಲ ಹೇಳಿ ಆ ಸಣ್ಣದ್ರಲ್ಲೇ ನನಗೆ ಅದೆಲ್ಲ ತುಂಬಾ ನಾನು ಇಮೋಷನಲ್ ಎಲ್ಲ ಬೇಗ ಆಗ್ತಿದ್ದೆ. ಮತ್ತೇನಾಯ್ತಂದ್ರೆ ನಾನು ಹೀಗೇನೆ ಲಾಕ್ಡೌನ್ ಅಲ್ಲಿ ಇರುವಾಗ ನಮ್ಗೆ ಎಂತ ವರ್ಕ್ ಫ್ರಮ್ ಹೋಮ್, ನಮ್ಗೆ ಕೆಲಸ ತುಂಬಾ, ಆದ್ರೆ ಒಂದು ಟ್ರಾವೆಲ್ ಟೈಮ್ ಉಳಿತದೆ, ಜರ್ನಿ ಇರುದಿಲ್ಲ. ಹಾಗೇನೆ ನಮ್ಗೆ ಶನಿವಾರ ಆದಿತ್ಯವಾರ ರಜೆ. ಹಾಗಾಗಿ ಲಾಕ್ಡೌನ್ ಹೇಳಿದ್ರೆ ನಿಮ್ಗೆ ಗೊತ್ತು, ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಫಂಕ್ಷನ್ ಇಲ್ಲ, ಏನು ಇಲ್ಲ. ಆ ಸಮಯವನ್ನು ನಾನು ಸದುಪಯೋಗ ಪಡಿಸ್ಕೊಂಡೆ. ಮತ್ತೆ ಸ್ಪರ್ಧೆ. ಅಂದ್ರೆ ನೀವು ಚಿಕ್ಕವರು ಇರುವಾಗ ಸ್ವಲ್ಪ ಸ್ವಲ್ಪ ಬರ್ದ್ರಿ, ಕತೆಗಳನ್ನು ಅವತ್ತೇ ಬರೆಯಲ್ಲ ಅಂತ ಬಿಟ್ಟು ಹಾಕಿದ್ರಿ. ನಂತರ ನೀವು ಬರವಣಿಗೆ ಮುಂದರ್ಸ್ಲಿಲ್ಲ ಕಾಲೇಜಲ್ಲಿ ಆಗ್ಲಿ? ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ನಾನು ಹೀಗೆಲ್ಲ ಬರೀತಿದ್ದೆ, ಪ್ರಬಂಧ ಸ್ಪರ್ಧೆ ಹಾಗೆಲ್ಲ ಹೋಗ್ತಿದ್ದೆ. ಆದ್ರೆ ಆತರ ಏನು ಹೀಗೆ ಒಂದು ಕವನ ಬರೆಯುವುದು ಆತರನೇ ಇರ್ಲಿಲ್ಲ. ಪ್ರಬಂಧ ಇದೆಲ್ಲ ಸ್ಪರ್ಧೆಗಳಿಗೋಸ್ಕರ ಬರೀತಿದ್ರಿ? ಅದು ಏನು ಆತರ ಏನಿಲ್ಲ, ಅದು ಜಸ್ಟ್ ಹೀಗೆ ನಾನು ಟಾಪಿಕ್ ಕೊಟ್ರೆ ಪ್ರಿಪೇರ್ ಆಗಿ ಬರೆಯುವಂತದ್ದು. ಮತ್ತೆ ಶಾಲೆಯಲ್ಲೆಲ್ಲ ನಾನು ಹೀಗೆ ಏನಾದ್ರು ನಂಗೆ ಸೈಡ್ ಹೆಡ್ಡಿಂಗ್ ಓದಿದ್ರು ನಾನು ಎಕ್ಸ್ಪ್ಲನೇಷನ್ ಬರೀತಿದ್ದೆ. ಆತರ ಒಂದು ಇದಿತ್ತು. ನಾನು ಫ್ರೆಂಡ್ಸ್ ಗಳಿಗೂ ಹೇಳಿಕೊಡ್ತಿದ್ದೆ, ಒಂದೇನಾದ್ರೂ ಸೈಡ್ ಹೆಡ್ಡಿಂಗ್ ಓದಿದ್ರಾಯ್ತು, ನಂಗೆ ಫುಲ್ ಅರ್ಥ ಆಗ್ತದೆ ಆ ವಿಷಯದ ಬಗ್ಗೆ ಎಕ್ಸ್ಪ್ಲನೇಷನ್. ಆ ಒಂದು ಟ್ಯಾಲೆಂಟ್ ಇತ್ತು ಅಂತ ನಾನೇ ಹೇಳ್ಕೊಳ್ಬಹುದು. ಅದು ಬಿಟ್ರೆ ನಾನು ಹೀಗೇನು ಬರೀತಿರ್ಲಿಲ್ಲ. ಮತ್ತೆ ನನ್ಗೆ ಎಲ್ಲೋ ಒಂದ್ ಕಡೆ ಲಾಕ್ಡೌನ್ ಅಲ್ಲಿ ಒಬ್ರು ಸುಶಾಂತ್ ಕನ್ನಡಿಕಟ್ಟೆ ಅಂತ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ರು. ಅವ್ರು ತುಂಬಾ ನಂಗೆ ಪ್ರೋತ್ಸಾಹ ಮಾಡಿದ್ರು. ಅಕ್ಕ, ನೀವು ಚಂದ ಬರೀತೀರಲ್ಲ, ನಿಮ್ಗೆ ಒಂದು ಕಾವ್ಯ ಕುಸುಮ ಅಂತ ಬಳಗಕ್ಕೆ ಸೇರಿಸ್ತೇನೆ ಅಂತ. ಅಲ್ಲಿಂದ ನನ್ನ ಮೊದಲ ಬಳಗ ಸಾಹಿತ್ಯದ ಶುರು. ಆಮೇಲೆ ಕಿದ್ಮ ಬಳಗ ಸೇರಿದೆ, ಅಲ್ಲೋ ಒಂದು ಎಲ್ಲೋ ಕಡೆ ನೋಡಿ. ಆ ತರನೇ ಒಂದೊಂದು ಬಳಗ ಸೇರಿ ತುಂಬಾ ಸಾಹಿತ್ಯ ಬಳಗಗಳಾಯ್ತು. ಆಮೇಲೆ ನನ್ನ ಬರೆಯುವ ಅಂದ್ರೆ ಕೆಲವರು ಹೇಳ್ತಾರೆ ಅದ್ರಲ್ಲಿ ಪ್ರೈಸ್ ಸಿಕ್ಕಿ ಅತ್ಯುತ್ತಮ ಉತ್ತಮ ಅದು ವೇಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಂತ. ಆದ್ರೆ ನಮ್ಮಂತ ಬರಹಗಾರರಿಗೆ ಪ್ರೋತ್ಸಾಹ ಆಗ ಮೊದಲ ಸ್ಟೇಜ್ ಅಲ್ಲಿ ನಮ್ಗೆಲ್ಲ ಅದು ಹೊಸತ್ತೆ ಅಲ್ವಾ. ಅದ್ರಲ್ಲಿ ಪ್ರೈಸ್ ಸಿಗುದು ಮತ್ತೆ ವಿಷಯ, ಅದ್ರಿಂದ ಮೂಲಕ ಆದ್ರೂ ನಾವು ಬರೆಯುವಂತ ಒಂದು ಇದಾಗ್ತದೆ. ಯಾಕಂದ್ರೆ ಅದ್ರಲ್ಲಿ ಎಷ್ಟೋ ಜನ ಕವಿಗಳು ಹುಟ್ಟಿದ್ದಾರೆ. ಈಗ ಹೆಚ್ಚಾಗಿ ಅದೇ, ಈಗ ಲಾಕ್ಡೌನ್ ಟೈಮ್ ಅಲ್ಲಿ ಈ ವಾಟ್ಸ್ಆಪ್ ಬಳಗಗಳನ್ನು ಮಾಡಿಕೊಂಡು ಎಷ್ಟೋ ಪ್ರತಿಭೆಗಳು ಹೇಳಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ರು ಅಷ್ಟು ಚಂದದ ಕವನಗಳನ್ನು ಬರೆದಿದ್ದಾರೆ. ಯಾವ ಪತ್ರಿಕೆಗೂ ಕಳಿಸಿರ್ಲಿಲ್ಲ, ಎಲ್ಲೂ ಇಲ್ಲ, ಅದರ ಬರಹಗಳು ಅಷ್ಟು ಚೆನ್ನಾಗಿವೆ. ನಾನಂದ್ರೆ ನನ್ಗೆ ಖುಷಿ ಅಂದ್ರೆ ಅದೇ, ನನ್ನಲ್ಲಿ ಇತ್ತು ಆ ಒಂದು ಪ್ರತಿಭೆ ಇತ್ತು, ಅವಕಾಶ ಇರ್ಲಿಲ್ಲ. ಮುಂದೆ ತರಿಸಿದವರು ಇನ್ನೊಂದಂದ್ರೆ ನಮ್ಮ ಯುವವಾಹಿನಿ ಅಂತ ಉಂಟು. ಯುವವಾಹಿನಿಯಲ್ಲಿ ಒಂದು ಸಮಾವೇಶ ಇತ್ತು, ಅದು ಪುತ್ತೂರಲ್ಲಿ ಆಗಿತ್ತು. ಬಹಳ ಚಂದದ ಸಮಾವೇಶ. ನನ್ಗೇನೋ ಬರೆಯುವಂತ ಮನಸ್ಸಿತ್ತು, ಆದ್ರೆ ನನ್ಗೆ ಕವನ ಬರೀಲಿಕ್ಕೆ ಬರುದಿಲ್ಲ ಅಂತ ಒಂದಿದ್ದು. ಯಾಕಂದ್ರೆ ಸಣ್ಣದಿರುವಾಗ ಬರೀತಿದ್ದದ್ದು ಅಲ್ಲೇ ಮರೆತು ಹೋಗಿತ್ತು. ಒಬ್ರು ಈಗ ನಂಗೆ ಹೇಳಿಕೊಳ್ಳಿಕ್ಕೆ ಬೇಸರ ಆಗ್ತದೆ, ಅವರು ನಿಜವಾಗ್ಲೂ ಜೀವಂತವಾಗಿ ಇಲ್ಲ, ನಮ್ಮನ್ನು ಅಗಲಿದ್ದಾರೆ. ಆದ್ರೆ ಅವರೊಬ್ರು ನಂಗೆ ಪ್ರೋತ್ಸಾಹ ಮಾಡಿದ್ರು. ಮೊದಲು ನಮ್ಮ ಯುವವಾಹಿನಿಯಲ್ಲಿ ಕಾರ್ಯದರ್ಶಿ ಆಗಿದ್ರು ಆನಂದ್ ಹೇಳಿ, ನೀವು ಬರೀಲೇಬೇಕು, ನೀವು ಬರೀತೀರಿ, ನಿಮ್ಮಿಂದ ಸಾಧ್ಯ, ಇದರ ಸಮಾವೇಶದ ಬಗ್ಗೆ ಒಂದು ಕವನ ಬರೀರಿ ಅಂತ. ನೀವು ಹೇಗೆ ಮಾತಾಡ್ತೀರಿ ಅದೇ ತರ ಬರೀರಿ ಅಂತ. ನಾನು ತುಂಬಾ ಚಂದ ಮಾಡಿ ಆ ವರ್ಣನೆ ಮಾಡಿ ಒಂದು ಕವನ ಬರ್ದೆ. ಆ ಕವನದಿಂದ ನನ್ನನ್ನು ನೋಡಿ ಇನ್ನೊಬ್ರು ನಮ್ಮ ಈಗ ಅವರ ಅಧ್ಯಕ್ಷರಾಗಿದ್ದಾರೆ ಲತೀಶ್ ಸಂಕೋಳಿಕೆ ಅಂತ ಹೇಳಿ, ಅವ್ರು ನಂಗೆ ಹೇಳಿದ್ರು, ನಿನ್ನಲ್ಲಿ ಈ ಒಂದು ಪ್ರತಿಭೆ ಇದೆ, ನೀವು ಸ್ವಲ್ಪ ಉದಾಸೀನ ಬಿಟ್ರೆ ಒಳ್ಳೆ ಕವಿ ಆಗ್ಬಹುದು ಅಂತ. ಅವ್ರು ಆಕ್ಚುಲಿ ಬೈದು ಹೇಳಿದ್ರು ಆ ಮಾತು ನನ್ಗೆ ಈಗ ಒಂದು ಪ್ರೋತ್ಸಾಹ ನೀಡಿದೆ ಅಂತ ಹೇಳ್ಬೋದು. ಆದ್ರೆ ಮೊದ್ಲಿಗೆ ನಿಮ್ಗೆ ಗೊತ್ತುಂಟು, ಬರೀಲಿಕ್ಕೆ ಶುರು ಮಾಡಿದಾಗ ನನ್ನ ಅಣ್ಣ ಬರಿತಾನಲ್ಲ, ಎಲ್ಲ ಹೇಳುದುಂಟು, ಇವಳ ಅಣ್ಣ ನನ್ನ ಕಾಪಿ ಮಾಡ್ತಾಳೆ, ಇಲ್ಲದ್ರೆ ಅವನ ಬರಹ ಕದ್ದಿದ್ದಾಳೆ, ಅಥವಾ ಅವನ್ ಬರ್ದು ಕೊಡ್ತಾನೆ ಇವಳನ್ನು ಮಾಡಿ, ಯಾಕಂದ್ರೆ ಅವ ಕಮ್ಯುನಿಕೇಶನ್ ಅಲ್ಲಿ ಹಿಂದೆ ಮಾತಾಡುದಿಲ್ಲ ಇವಳ ಮೂಲಕ. ಆತರ ತುಂಬಾ ಅದು ಸಾಮಾನ್ಯವಾಗಿ ಹೋಗ್ಲಿಕ್ಕೂ ಕೂಗಿದ್ದೇನೆ. ಯಾಕಂದ್ರೆ ಎಲ್ಲರೂ ಹೀಯಾಳಿಸಿದೆ ಬಂತು, ಇವಳು ಬರೆಯುವುದಿಲ್ಲ, ಈಗ ಸಡನ್ ಹೇಗ್ ಬಂದ್ಲಪ್ಪ ಇವಳು ಎಂದು. ಇವಳು ಅಣ್ಣ ಎಂತೂ ಅವ ಮುಂದೆ ಬರುದಿಲ್ಲ, ಇವಳನ್ನು ಮಾತಾಡಿಸಿ ಅವನು ಇದು ಮಾಡ್ತಾನೆ ಅಂತ ಆತರ ಎಲ್ಲ ಹೇಳಿದವರಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದಾದ್ರೂ ನಾನು ಅದನ್ನು ಮೆಟ್ಟಿ ನಿಂತು ಮುಂದೆ ಬಂದಿದ್ದೀರಿ. ಹೌದು. ಈಗ ಈ ಬಳಗಗಳಲ್ಲಿ ಬರೀತಾ ಇದ್ರಿ ಅಂತ ಹೇಳಿದ್ರಿ, ಯಾವ ಯಾವ ಪ್ರಕಾರಗಳಲ್ಲೆಲ್ಲ ಬರೀಲಿಕ್ಕೆ ಶುರು ಮಾಡಿದ್ರಿ? ನಾನು ಮೊದಲು ಅದೇ ಸಾಧಾರಣವಾಗಿ ಬರೀತಿದ್ದೆ ಕವನ ಚುಟುಕುಗಳನ್ನೆಲ್ಲ. ಆಮೇಲೆ ಕೆಲವೊಂದು ಗಜಲ್ಗಳಾಗಿರ್ಬೋದು, ಮತ್ತೆ ಕೆಲವು ಪ್ರಕಾರಗಳನ್ನು ಕಲ್ತದೆಲ್ಲ ಅಂದ್ರೆ ಹೀಗೇನೆ ಬಳಗ. ಕಿದ್ಮದಲ್ಲೂ ತುಂಬಾ ಪ್ರಕಾರದಲ್ಲಿ ಬರೀಲಿಕ್ಕಿತ್ತು, ಸಣ್ಣ ಕತೆ, ದೊಡ್ಡ ಕತೆ, ಲೇಖನ, ಹಾಗೆ ಗಜಲ್,
ತುಂಬಾ ರೀತಿಯಲ್ಲೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ. ನಿಜವಾಗಿ ಆ ವಾಟ್ಸಪ್ ಬಳಗಗಳಲ್ಲಿ ನಿಜವಾಗಿ ಯಾರು ಹೇಳಿಕೊಟ್ಟಿರ್ಲಿಲ್ಲ ಇಷ್ಟೊಂದು ವಿಷಯಗಳು. ಅಂದ್ರೆ ಅದರಲ್ಲಿ ಪ್ರತಿಯೊಂದನ್ನು ಕೊಡೋರು, ಇಂಥ ಕವನ ಇಂಥ ಕವಿತೆ ಅಂದ್ರೆ ಈ ತರ ಹೀಗಿರ್ಬೇಕು, ಅದರದೊಂದು ಸ್ಪರ್ಧೆ, ಒಂದು ವಿಷಯ, ನಿಯಮ, ಶಾಯರಿ ಎಲ್ಲ ಕೊಡ್ತಿದ್ರು. ಅದೆಲ್ಲ ತುಂಬಾ ಜನ ಭಾಗವಹಿಸ್ತಿದ್ರು. ಹಾಗಾಗಿ ತುಂಬಾ ಜನ ಕವಿಗಳು ಹುಟ್ಟಿದ್ರು ಅಂತ. ಕೆಲವೊಂದು ಷಟ್ಪದಿಗಳು ಕೂಡ ಈಗ ಸ್ವಲ್ಪ ಬರೆಯುವುದೆಲ್ಲೋ ಅಂದ್ರೆ ನನ್ಗೆ ಪುನಃ ಸ್ವಲ್ಪ ಕೆಲಸದ ಒತ್ತಡ, ಕೆಲವೊಂದು ಷಟ್ಪದಿಗಳನ್ನೆಲ್ಲ ಅದ್ರಲ್ಲೆಲ್ಲ ಬರೀಲಿಕ್ಕೆ ಕಲಿತೆ. ಹಾಗಾಗಿ ನಂತರ ದಿನಗಳು ಹೇಗೆ ಪ್ರೋತ್ಸಾಹ ಅಂತ ಹೇಳಿ ಹೇಗೆ ಸಿಕ್ಕಿತು? ಅಂದ್ರೆ ಮೊದ್ಲು ಅಷ್ಟೊಂದು ಇದಾದಾಗ ನಾನು ಕೆಲಸದಲ್ಲೂ ಅಷ್ಟೇ, ಸಾಹಿತ್ಯ ಅಂತಲ್ಲ, ಕೆಲಸದಲ್ಲೂ ತುಂಬಾ ಕಷ್ಟಪಟ್ಟಿದ್ದೇನೆ. ಎಷ್ಟು ಅಂದ್ರೆ ನಾನೊಂದು ಡಿಗ್ರಿಯಲ್ಲಿದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ದೆ ಹೀಗೆಲ್ಲ ಸ್ಕೂಲಲ್ಲಿ. ಅದೇ ತರ ನನಗೆ ಕೆಲಸ ಸಿಗದಾಗ ನಾನೊಂದು ನಮ್ಗಂದ್ರೆ ನನ್ನ ಅಪ್ಪ ಕೂಡ ತೀರಿಕೊಂಡ್ರು, ಆದ್ಮೇಲೆ ತುಂಬಾ ಕಷ್ಟಪಟ್ಟೆ. ಕೆಲಸ ಸಿಗದಾಗ ನಾನೊಂದು ಮಗು ನೋಡ್ಲಿಕ್ಕೆ ಕೂಡ ಹೋಗಿದ್ದೇನೆ. ಹೇಳಲಿಕ್ಕೆ ಬೇಸರ ಆಗ್ತದೆ, ಆದ್ರೆ ಈಗ ನಂಗೊಂದು ಮಾಡಿದಿರಲ್ಲ ನೀವು. ಅದು ಕೂಡ ಹೋಗಿದ್ದೇನೆ ನಾನು. ಅಂದ್ರೆ ರಜೆಯಲ್ಲಿ ಹೋದ ಕೆಲಸ ಅಂದ್ರೆ ತುಂಬಾ ಕಷ್ಟ. ನನ್ನ ಅಪ್ಪನಿಗೆ ಸಿಗ್ತಿದ್ದ ಸಂಬಳ 900 ರೂಪಾಯಿ. ಆಗ ಅವರು ಆ ಒಂದು ಇದ್ರಲ್ಲಿ ನನ್ಗೇನಾಗ್ತಿತ್ತು, ನಾನು M.Com ತನಕ ಓದಿಸಿದ್ದಾರೆ. M.Com ಅಲ್ಲ, B.Com ರಜೆಯಲ್ಲಿ ನಾನು ಹೋಗ್ತಾ ಇದ್ದೆ ಕೆಲ್ಸಕ್ಕೆ. B.Com ಆದ ಕೂಡಲೇ ತಂದೆ ಸಹ ತೀರಿಕೊಂಡ್ರು. ತುಂಬಾ ಇದಾಯ್ತು. ಆದ್ಮೇಲೆ ನಾನು ಕೆಲಸದಲ್ಲಿ ಎಷ್ಟು ಪಟ್ಟೆನೋ ಅದೇ ತರ ನಂಗೆ ಸಾಹಿತ್ಯದಲ್ಲಿ ನನ್ಗೆ ಯಾವ್ದಾದ್ರು ಒಂದು ಮಾಡಿದ್ರೆ ಛಲ ಇದೆ, ಅದನ್ನ ಮಾಡ್ಲೇಬೇಕು ಅಂತ. ಉದಾಸೀನ ಆಗುದಿಲ್ಲ ಅಂತ ಹೇಳಿ ಅಲ್ಲ, ಉದಾಸೀನ ಆದ್ರೆ ಉದಾಸೀನ ಮಾಡ್ತೇನೆ, ಆದ್ರೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಯಾರಾದ್ರೂ ಮಾಡಬೇಡಿ ಹೇಳಿದ್ರೆ ಅದನ್ನ ಜಾಸ್ತಿ ನಾನು ನಂಗೆ ಅಂದ್ರೆ ಅಷ್ಟು ಎಲ್ಲಿ ಹೀಯಾಳಿಸಿದ್ದಾರೆ. ಅದಕ್ಕೆ ನಂಗೆ ಒಳ್ಳೆ ಒಂದು ಕೆಲಸ ಸಿಗ್ಬೇಕು ಅಂತ ಆಗುವಾಗ ಇನ್ಫೋಸಿಸ್ ನಲ್ಲಿ ಕೆಲಸ ಸಿಕ್ಕಿತು. ಹಾಗೇನೆ ನನ್ಗೆ ಯಾವ್ದು ಆಗ್ಬಾರ್ದು ಅಂತ ಹೇಳಿದ ಆಗ ನಂಗೆ ಸಾಹಿತ್ಯದಲ್ಲೂ ಹಾಗೇನೆ ನಾನು ಫಸ್ಟಿಗೆ ಯಾರು ನನ್ನನ್ನು ತಿರಸ್ಕರಿಸಿದ್ರು ಅವ್ರು ನಂಗೆ ಕರೆದು ಅವಕಾಶ ಕೊಡುವಂತಾಯ್ತು. ಯಾರು ನಮ್ಮನ್ನು ತಿರಸ್ಕರಿಸ್ತಾರೆ ಅಲ್ಲಿ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇದೆಯಾ ಹೇಳಿ. ನಂಗೇನೋ ತುಂಬಾ ಖುಷಿ ಆಯ್ತು. ತುಂಬಾ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದೆ. ಹಾಗೇನೆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ ಮೇಲೆ ನಂಗೆ ನಿರೂಪಣೆಗೂ ಕೆಲವೊಂದು ಅವಕಾಶಗಳು ಸಿಕ್ಕಿತು. ಕಥಾಬಿಂದು ಅಂತ ಒಂದಿದೆ, ಅಲ್ಲಿ ನಂಗೆ ಮೊದಲು ನಿರೂಪಣೆಗೆ ಸಿಕ್ಕಿತು. ಪ್ರದೀಪ್ ಸರ್ ಅಂತ ಇದ್ದಾರೆ, ಅವರು ತುಂಬಾ ಪ್ರೋತ್ಸಾಹ ಕೊಟ್ರು. ಅವರದು ಕಥಾಬಿಂದು ಸಾಧಕರನ್ನು ಪರಿಚಯಿಸುವ ಸರಣಿ, ಅದರಲ್ಲಿ ನಾನು ನಿರೂಪಣೆ ಮಾಡ್ತಾ ಇದ್ದೆ, ಆಂಕರ್ ಆಗಿ ಹೋಸ್ಟ್ ಮಾಡ್ತಾ ಇದ್ದೆ ಆ ಕಾರ್ಯಕ್ರಮವನ್ನು. ಹಾಗಾಗಿ ನನಗೂ ಕೆಲವೊಂದು ಸಾಧಕರನ್ನು ಪರಿಚಯಿಸುವ ಅವಕಾಶ ಅವರ ಮೂಲಕ ಸಿಕ್ಕಿತು. ಹಾಗಾಗಿ ನನ್ನ ಬೇರೆ ಪ್ರತಿಭೆಗಳು ಇತ್ತು, ಇಲ್ಲ ಅಂತಿಲ್ಲ. ನಾನು ನೃತ್ಯದಲ್ಲೂ ಇದ್ದೇನೆ, ಅದೆಲ್ಲ ನನಗೆ ಸಾಹಿತ್ಯದ ಮೂಲಕ ನಾನು ಬೆಳಕಿಗೆ ಬಂದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಹಿತ್ಯ ಕಾರ್ಯಕ್ರಮದಲ್ಲಿ ನನಗೆ ನೃತ್ಯ ಮಾಡ್ಲಿಕ್ಕೂ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಈಗ ಹೆಚ್ಚು ಕಮ್ಮಿ ಎಷ್ಟು ಕವನಗಳನ್ನೆಲ್ಲ ಬರೆದಿದ್ದೀರಿ? ನಾನು ಹೆಚ್ಚು ಕಮ್ಮಿ ಹೇಳಿದ್ರೆ 200-300 ಕವನಗಳನ್ನು ಬರ್ದಿರ್ಬೋದು. ಪುಸ್ತಕ ಪ್ರಕಟಗೊಳಿಸಿದೆ? ಪುಸ್ತಕ ಮಾತ್ರ ಪ್ರಕಟಣೆ ಮಾಡ್ಲಿಲ್ಲ. ಅದೇ ಒಂದು ಮಾಡುವಂತ ಯೋಚನೆ ಇದೆ. ಎಲ್ರು ಹೇಳ್ತಾರೆ, ಆದ್ರೆ ನಂಗೆ ಇನ್ನೊಬ್ರು ಹೇಳಿದ್ರು ಆವತ್ತು. ಅಂದ್ರೆ ಅವರು ಒಳ್ಳೆ ಮೂಡಬಿದ್ರೆ ಅವರು ಸದಾನಂದ ನಾರವಿ ಸರ್ ಅಂತ, ನಾನು ಅವರಿಗೆ ತುಂಬಾ ಇದು ಮಾಡ್ತೇನೆ, ಗೌರವ ಕೊಡ್ತೇನೆ. ಹಿರಿಯರಾಗಿದ್ದಾರೆ, ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಫಸ್ಟಿಗೆ ನಾವು ಬರೆಯುವಾಗ ಅವ್ರು ಹೇಳ್ತಿದ್ರು ಬೇಗ ಪುಸ್ತಕ ಮಾಡಬಾರ್ದು ಅಂತ. ಅವ್ರು ಹೇಳುದು ಸುಳ್ಳಲ್ಲ, ಯಾಕಂದ್ರೆ ನಾವು ಎಷ್ಟು ಓದಿದ್ರು ನಮ್ಗೆ ಅನಿಸ್ತದೆ ಈ ಕವನ ಚಂದ ಇಲ್ಲ, ಇನ್ನೂ ಚಂದ ಆಗ್ಬೇಕು ಅಂತ, ಸ್ವಲ್ಪ ಸಮಯ ತಗೊಳ್ಳಿ ಅಂತ. ಆದ್ರೆ ಈಗ ಹೇಳಿದ್ರು ನನ್ಗೆ ಅದೇನೋ ಇನ್ನೂ ಸಹ ಆಗ್ಲಿ ಅಂತ ಇನ್ನು ಸ್ವಲ್ಪ. ಹೌದು, ಆದ್ರೆ ನಾನು ಬರ್ದ ರೀತಿಯಲ್ಲಿ ನಂಗೊಂದು 3-4 ಪುಸ್ತಕ ಮಾಡಬಹುದು. ಮತ್ತೆ ಈಗ ಕವನಗಳನ್ನಷ್ಟೇ ಬರ್ದಿದ್ದೀರಾ? ಯಾಕಂದ್ರೆ ಅವಾಗ ಒಂದು ಕತೆ ಶಾಲೆಯಲ್ಲಿ ಹಾಕಿದ್ರಿ ಬೇಡ ಅಂತ ಹೇಳಿ ಕತೆಗಳನ್ನು ಬರೀತೇನೆ. ನನ್ಗೆ ಹಾಗೇನೆ ಕಥಾಗುಚ್ಛ ಅಂತ ಫೇಸ್ಬುಕ್ ಅಲ್ಲಿ ಬಳಗ ಉಂಟು. ಅಲ್ಲೊಂದು ಅಪೂರ್ಣ ಕತೆ ಅಂತ ಸ್ಪರ್ಧೆ ಇತ್ತು. ಅಲ್ಲಿಂದ ನಾನು ಅಲ್ಲಿ ಕಥೆಯನ್ನು ಪೂರ್ಣ ಮಾಡ್ಲಿಕ್ಕೆ, ಅದು ನಾನು ಫಸ್ಟ್ ಬರ್ದ ಕತೆ ಅಲ್ಲ, ಮೊದ್ಲು ಸಣ್ಣದಿರುವಾಗ ಬಿಟ್ಟಿದ್ದು. ಅಲ್ಲಿ ನನ್ಗೆ ಅದೊಂದು ಪೂರ್ಣ ಮಾಡಿದಕ್ಕೆ ಪ್ರೈಸ್ ಸಿಗ್ತದಲ್ಲ, ನನ್ಗೆ ಅಲ್ಲಿ ಬಹುಮಾನ ಬಂತು. ಅದು ಖುಷಿ ಆಯ್ತು ಎಲ್ಲೋ ಒಂದ್ ಕಡೆ. ಅಲ್ಲಿ ನಾನು ಬಂದವಳು ಅಂದ್ರೆ ಅಲ್ಲಿರುವವರೆಲ್ಲ ಹಿರಿಯ ಬರಹಗಾರರು, ಒಂದು ಕಿರಿಯವರಿಗೆ ಕೊಡುವವರು ಪ್ರೋತ್ಸಾಹ, ಅಲ್ಲಿ ಖುಷಿ ಆಯ್ತು. ಹಾಗೇನೆ ಯುಗಾದಿ ಅಂತ ಒಂದು ಬಳಗ ಇದೆ, ಅಲ್ಲೂ ಹಾಗೇನೆ ಇಬ್ರಿಗೆ ಬರೀಲಿಕ್ಕೆ ಇದೆ. ಅಂದ್ರೆ ಕವನ ಇಬ್ಬರಿಬ್ಬರನ್ನು ಕೊಟ್ಟಿದ್ರು, ಇಬ್ರಲ್ಲಿ ಯಾರ್ದು ಚಂದ ಆಗ್ತದೆ ಅಂತ. ನಮ್ಮ ಹೆಸರು ಹಾಕ್ಲಿಕ್ಕಿಲ್ಲ, ಅಲ್ಲಿ ಆಲ್ರೆಡಿ ಬಳಗದಲ್ಲಿ ಇದ್ದವರು ಚಂದ ಬರೆಯುವವರಿದ್ದಾರೆ. ಅಂದ್ರೆ ಒಬ್ರು ಇದ್ದಾರೆ ಮಹಾಲಕ್ಷ್ಮಿ ಅಕ್ಕ ಅಂತ, ಅವರಲ್ಲಿದು ಮನೆ ಮೆಚ್ಚಿದ ಮಗಳು ಅಂತ ಹೇಳ್ಬೋದು ಆ ಬಳಗದ್ದು. ನಾನು ಹೊಸಬಳಾಗಿ ಬಂದದ್ದು ಅಲ್ಲಿ, ಅಂದ್ರೆ ಹೊಸಬರಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಆದ್ರೆ ಬರಹ ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ, ಖಾಲಿ ಬರಹ ನೋಡಿ ಅದಕ್ಕೆ ಅಂಕ ಹಾಕ್ಬೇಕು. ಅದ್ರಲ್ಲಿ ನಾನ್ ವಿನ್ ಆದೆ, ನನ್ನ ಕವನ ಮೆಚ್ಚುಗೆ ಆಯ್ತು. ಅದು ನಂಗೆ ತುಂಬಾ ಖುಷಿ ಆಯ್ತು. ಇನ್ನು ನಾನು ಕವನ ಕೂಡ ಬರಿಬಹುದು ಈ ತರ ಎಲ್ಲ ಅಂತ. ಹಾಗೇನೆ ಫೇಸ್ಬುಕ್ ಅಲ್ಲಿ ಕೊಡಗಿನ ಅದು ಬೆಳದಿಂಗಳ ನಕ್ಷತ್ರ, ಕೊಡಗಿನ ಗೆಳತಿ, ಆ ಬಳಗೊಂದು ಉಂಟು. ಅಲ್ಲಿ ಕೂಡ ಹಾಗೇನೆ ತುಂಬಾ ಅವರು ಪ್ರೋತ್ಸಾಹ ಕೊಟ್ರು. ಹಾಗೆ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬರಹಗಳನ್ನೆಲ್ಲ ಹಾಕ್ತಿದ್ರು. ಅಂದ್ರೆ ಖಾಲಿ ಚುಟುಕು ಅಂತ ಅಲ್ಲ, ತುಂಬಾ ರೀತಿಯ ಕವನಗಳು ಎಲ್ಲ ಹಾಕ್ತಾ ಇದ್ರು. ನಿಮ್ಮೊಂದಿಗೆ ಇನ್ನೊಂದಿಷ್ಟು ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತಕೊಂಡು ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಮತ್ತೆ ಕವನಗಳನ್ನು ತಂದಿದ್ದೀರ ಅನಿಸುತ್ತೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದು 2-3 ಕವನಗಳನ್ನು ವಾಚನ ಮಾಡಿ. ತಂದಿದ್ದೇನೆ. ನಾನೀಗ ಹೇಳಿದೆ ಅಲ್ಲ, ಮೊದಲಿಗೆ ನಾನು ಯುಗಾದಿ ಬಳಗದಲ್ಲಿ ಒಂದು ಕವನ ಬರೆದಿದ್ದೆ. ಅದರಲ್ಲಿ ನಾನು ಇಬ್ರು ಬರೆಯುವಾಗ ನನ್ನ ಬರವಣಿಗೆ ಇಷ್ಟ ಆಯಿತು, ಅದನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಮನಸ್ಸಿನ ಪುಟದಲ್ಲಿ. ಮನಸ್ಸಿನ ಪುಟದಲ್ಲಿ. ಮನಸ್ಸಿನ ಪುಟದಲ್ಲಿ ನೀನಾದೆ ಪುರವಣಿಗೆ, ಕನಸಿನ ಹಾದಿಯಲ್ಲಿ ನಿನ್ನದೇ ಮೆರವಣಿಗೆ. ಮನಸ್ಸಿನ ಪುಟದಲ್ಲಿ ನೀನಾದೆ ಪುರವಣಿಗೆ, ಕನಸಿನ ಹಾದಿಯಲ್ಲಿ ನಿನ್ನದೇ ಮೆರವಣಿಗೆ. ಕಲ್ಪನೆಯ ಪಟದಲ್ಲಿ ಮಾಸದ ಬರವಣಿಗೆ, ಭವಸಾಗರ ತಟದಲ್ಲಿ ಭಾವಗಳ ಬೀಸಣಿಗೆ. ಕಲ್ಪನೆಯ ಪಟದಲ್ಲಿ ಮಾಸದ ಬರವಣಿಗೆ, ಭವಸಾಗರ ತಟದಲ್ಲಿ ಭಾವಗಳ ಬೀಸಣಿಗೆ. ರಿಂಗಣಿಸುತ್ತಾ ನಿದಿರೆಯ ಕದ್ದ ಮದಿರೆಯಂತೆ, ಎದೆಯ ಕಣಕಣದಲ್ಲೂ ನೀ ಬಂದು ಅವಿತೆ. ರಿಂಗಣಿಸುತ್ತಾ ನಿದಿರೆಯ ಕದ್ದ ಮದಿರೆಯಂತೆ, ಎದೆಯ ಕಣಕಣದಲ್ಲೂ ನೀ ಬಂದು ಅವಿತೆ. ಭಾವುಕತೆಯ ಮಡಿಲಲ್ಲಿ ನೆನಪಾಗಿ ಕುಳಿತಂತೆ, ನಾ ಬರೆವ ಹೊತ್ತಿಗೆಗೆ ನೀನಾಗುವೆಯ ಕವಿತೆ. ಭಾವುಕತೆಯ ಮಡಿಲಲ್ಲಿ ನೆನಪಾಗಿ ಕುಳಿತಂತೆ, ನಾ ಬರೆದ ಹೊತ್ತಿಗೆಗೆ ನೀನಾಗುವೆಯ ಕವಿತೆ. ಪದವಿರದ ಕವನಕ್ಕೆ ಪದಗಳ ಪೋಣಿಸಿ ಬರೆ, ಹೃದಯದ ಕದವನೊಮ್ಮೆ ನೀ ನನಗಾಗಿ ತೆರೆ. ಪದವಿರದ ಕವನಕ್ಕೆ ಪದಗಳ ಪೋಣಿಸಿ ಬರೆ, ಹೃದಯದ ಕದವನೊಮ್ಮೆ ನೀ ನನಗಾಗಿ ತೆರೆ. ಬೋರ್ಗರೆದು ಹರಿವ ಹಾಲ್ನೊರೆಯ ತೊರೆ, ರಜತ ರಶ್ಮಿಯಂತೆ ಎನ್ನ ಬಾಳಿಗೆ ಬಂದು ಮೆರೆ. ಬೋರ್ಗರೆದು ಹರಿವ ಹಾಲ್ನೊರೆಯ ತೊರೆ, ರಜತ ರಶ್ಮಿಯಂತೆ ಎನ್ನ ಬಾಳಿಗೆ ಬಂದು ಮೆರೆ. ರಜತ ರಶ್ಮಿಯಂತೆ ಎನ್ನ ಬಾಳಿಗೆ ಬಂದು ಮೆರೆ. ತುಂಬ ಚೆನ್ನಾಗಿದೆ. ಹೇಳಿ ಈ ಕವಿತೆ ಬಗ್ಗೆ. ಅಂದರೆ ಹೇಗೆ ಬಂತು? ಸ್ಫೂರ್ತಿ ಅಂದ್ರೆ ನಾನು ಹೇಳಿದೆ, ಯುಗಾದಿಯಲ್ಲಿ ಒಂದು ಕವನ ಹೇಳಿದೆ ಅಲ್ಲ, ಇಬ್ರಿಗೆ ಬರೀಲಿಕ್ಕಿತ್ತು. ಅದಕ್ಕೊಂದು ವಿಷಯನೇ ಕೊಟ್ಟಿದ್ರು, ಮನಸ್ಸಿನ ಪುಟದಲ್ಲಿ ಅಂತ. ಸರಿ ಸರಿ, ಹೌದು. ನನ್ಗೆ ಆಗ ಎಲ್ಲ ಪ್ರೇಮ ಕವನ ಬರ್ದೇ ಗೊತ್ತಿಲ್ಲ. ಈ ತರ ಎಲ್ಲ ಎಂತ ಕವನ ಬರೆಯುವುದು, ಮನಸ್ಸಿನ ಪುಟದಲ್ಲಿಗೆ ಎಂತ ಬರೆಯುವುದು. ಅದಕ್ಕೆ ಬೇರೆ ಸಹ ಬರಿಬಹುದು. ಮನಸ್ಸಿನ ಪುಟದಲ್ಲಿ ಹೇಳಿದ್ರೆ ಬೇರೆ ರೀತಿಯಲ್ಲೂ ಬರಿಬಹುದು. ಪ್ರೇಮ ಕವನ ಅಂತ ಅವರೆಲ್ಲೂ ಹೇಳಲಿಲ್ಲ. ನನ್ನ ಜೊತೆ ಬರೆಯುವವರು ನಿಜವಾಗಿ ಒಳ್ಳೆ ಬರಹಗಾರರು, ನನ್ನ ಜೊತೆ ಪೈಪೋಟಿ ಅಂತ ಇದ್ದವರು. ಅವರು ಜಯಂತ್ ಕಾಯ್ಕಿಣಿ ಶೈಲಿಯಲ್ಲೆಲ್ಲ ಬರೆಯುವವರು. ನಾನಾದ್ರೂ ಸಿಂಪಲ್ ಆಗಿ ನನ್ಗೆ ಹೇಗೆ ತೋರ್ತದೋ ಹಾಗೆ ಬರ್ದೆ. ನನ್ನ ಪ್ರಕಾರ ಏನಂದ್ರೆ, ನಾವು ಒಬ್ಬರ ಶೈಲಿಯನ್ನು ಅನುಸರಿಸಬಾರ್ದು ಅಂತ ನಾನು ಹೇಳುದು. ಆಗ ನಮ್ಮತನ ಅಂತ ಇರುವುದಿಲ್ಲ. ಹಾಗಾಗಿ ನನ್ನ ತನದಲ್ಲಿ ನಾನು ಬರ್ದೆ. ತುಂಬಾ ಜನ ಹೇಳ್ತಾರೆ ನೀನ್ ಹೆಚ್ಚು ಪ್ರಾಸವಾಗಿಯೇ ಬರಿತಿ ಅಂತ. ಪ್ರಾಸ ಇಲ್ಲದೇನು ಬರಿತೇನೆ, ನನ್ಗೆ ಯಾವಾಗ ಹೇಗೆ ಅನಿಸ್ತದೆ ಆ ತರ ಬರಿತೇನೆ. ಈ ಕವನದಲ್ಲಿ ನನ್ಗೆ ಏನೋ ಒಂದ್ ಕಲ್ಪನೆಯ ಲೋಕಕ್ಕೆ ಹೋದೆ. ನನ್ನದೇ ಒಂದು ಮನಸ್ಸಿನ ಬರವಣಿಗೆ ಎಲ್ಲ ಹೇಳ್ಕೊಂಡು ಸುಮ್ಮನೆ ಬರ್ದೆ. ಅದು ಅವರ ಸ್ವಂತದ್ದು, ಇನ್ನೊಬ್ರು ಹೇಳಲಿಕ್ಕಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ಈ ಕವಿತೆ ಚೆನ್ನಾಗಿತ್ತು. ನನ್ನ ಹೆಸರು ರಶ್ಮಿ ಅಂತ ಉಂಟಲ್ಲ, ಅಲ್ಲೇ ಒಂದು ನನಗೆಲ್ಲೋ ಅದನ್ನು ಬಳಸ್ಕೊಡುವ ಅಂತ ಅನಿಸ್ಕೊಂಡು ನಾನು ಪೋಣಿಸ್ಕೊಂಡು ಹೋಗುವಾಗ ರಜತ ರಶ್ಮಿ ಕೂಡ ಬಂತು. ನಾನು ಏನೋ ಒಂದು ಕಲ್ಪನೆಯ ಲೋಕದಲ್ಲಿ ಬರೆದ ಕವನೆ ಅದು ಅಷ್ಟೇ. ಸರಿ ಮೇಡಮ್, ಇನ್ನೊಂದು ಕವನ ವಾಚನ ಮಾಡಿ. ಇನ್ನೊಂದು ಕವನ ಅಂದ್ರೆ, ನಾನು ಸ್ವಲ್ಪ ಈಗ ಎಲ್ರಿಗೂ ಗೊತ್ತು, ಪ್ರಶಸ್ತಿಗಳೆಲ್ಲ ಸಿಗುವಾಗ ಒಂದು ಆಗುವಂಥದ್ದು. ಅಂದ್ರೆ ನೀವು ಕೇಳ್ತೀರ, ಅದಕ್ಕಿಂತ ಮುಂಚೆ ನಾನೇ ಹೇಳ್ತೇನೆ ಅದರ ಬಗ್ಗೆ. ಅಂದ್ರೆ ಪ್ರಶಸ್ತಿಗಳು ನನಗೂ ತುಂಬಾ ಸಿಕ್ಕಿದೆ. ಆದ್ರೆ ಎಲ್ರು ಹೇಳುದಂದ್ರೆ, ನಿಮ್ಗೆ ಸಿಕ್ಕ ಪ್ರಶಸ್ತಿಗಳಲ್ಲಿ ನೀವು ಅಂದ್ರೆ ಹುಡುಕಿಕೊಂಡು ಹೋಗಿದ್ದೀರಾ ಹಾಗೆಲ್ಲ ಹೇಳುದವರು ಇದೆ, ಕೇಳಿ ಪಡ್ಕೊಂಡಿದ್ದೀರಾ ಅಂತ. ನಿಜವಾಗಿ ನನ್ನ ಪ್ರಕಾರ ಈಗ ರಾಜ್ಯ ಪ್ರಶಸ್ತಿಗೆಲ್ಲ ಹೌದು ಅರ್ಜಿ ಹಾಕ್ಲಿಕ್ಕಿದೆ ಅಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ, ಅದು ಒಪ್ಕೊಳ್ತೇನೆ. ಅದು ಯಾರು ಕೇಳಿ ಪಡೆದದಲ್ಲ, ಅವರ ಒಂದು ಸಾಧನೆ ನೋಡಿ ಗುರುತಿಸಿ ಕೊಟ್ಟಿರುವಂತ ಅಂತದ್ದು. ಗುರುತಿಸಿ ಕೊಟ್ರೆ ಒಳ್ಳೇದು, ನಾವಾಗಿ ಕೇಳಿಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಬರ್ದ ಕವನ. ಖಂಡಿತ. ಕವನದ ಶೀರ್ಷಿಕೆ ಇದು ನನಗೂ ಅನ್ವಯ ಅಂತ. ಇದು ನನಗೂ ಅನ್ವಯ. ಕಷ್ಟಪಟ್ಟು ಸಕಲ ಕಾರ್ಯವ ಮಾಡುವೆಯಲ್ಲ ನೀನು, ಇಷ್ಟಪಟ್ಟು ಪ್ರಶಸ್ತಿ ತಾನಾಗಿ ನಿನ್ನ ಅರಸಿ ಬಂದಿತೇನು. ಕಷ್ಟಪಟ್ಟು ಸಕಲ ಕಾರ್ಯಗಳ ಮಾಡುವೆಯಲ್ಲ ನೀನು, ಇಷ್ಟಪಟ್ಟು ಪ್ರಶಸ್ತಿ ತಾನಾಗಿ ನಿನ್ನ ಅರಸಿ ಬಂದಿತೇನು. ಕೇಳಿ ಪಡೆಯುವುದಕ್ಕೂ ಗುರುತಿಸಿ ಗಳಿಸುವುದಕ್ಕೂ ಬಲು ವ್ಯತ್ಯಾಸವಿದೆ ನೋಡು. ಕೇಳಿ ಪಡೆಯುವುದಕ್ಕೂ ಗುರುತಿಸಿ ಗಳಿಸುವುದಕ್ಕೂ ಬಲು ವ್ಯತ್ಯಾಸವಿದೆ ನೋಡು. ಸತ್ಯಕ್ಕಿಂತ ಮಿಥ್ಯಕ್ಕೆ ಇದು ಕಾಲ, ಸಾಧನೆಗೆ ಇಲ್ಲಿ ಕಡಿಮೆ ಪ್ರತಿಫಲ. ಸತ್ಯಕ್ಕಿಂತ ಮಿಥ್ಯಕ್ಕೆ ಇದು ಕಾಲ, ಸಾಧನೆಗೆ ಇಲ್ಲಿ ಕಡಿಮೆ ಪ್ರತಿಫಲ. ಪೊಳ್ಳು ಪ್ರಚಾರವೇ ಸಫಲ, ಸುಳ್ಳಿಗೆ ಸಿಕ್ಕ ಫಲ ಹಾಲಾಹಲ.
ಪೊಳ್ಳು ಪ್ರಚಾರವೇ ಸಫಲ, ಸುಳ್ಳಿಗೆ ಸಿಕ್ಕ ಫಲ ಹಾಲಾಹಲ. ಗೆದ್ದು ಬೀಗುವವರ ಮುಂದೆ ಇದ್ದು ಇನ್ನೂ ಸಾಧಿಸಿ ತೋರಿಸು, ಗೆದ್ದು ಬೀಗುವವರ ಮುಂದೆ ಇದ್ದು ಇನ್ನೂ ಸಾಧಿಸಿ ತೋರಿಸು. ಬರೀ ಪ್ರಶಸ್ತಿಯ ಬಯಸದಿರು, ಪರಿಶ್ರಮವೆಂದು ಬಿಡದಿರು. ಬರೀ ಪ್ರಶಸ್ತಿಯ ಬಯಸದಿರು, ಪರಿಶ್ರಮವೆಂದು ಬಿಡದಿರು. ಬಳಿ ಬಂದ ಪ್ರಶಸ್ತಿಗೆ ಎಂದೂ ಅಧಿಕ ಬೆಲೆ, ಕೇಳಿ ಪಡೆದ ಪ್ರಶಸ್ತಿಗೆ ಎಂದಿಗೂ ಅಲ್ಪ ನೆಲೆ. ಬಳಿ ಬಂದ ಪ್ರಶಸ್ತಿಗೆ ಎಂದೂ ಅಧಿಕ ಬೆಲೆ, ಕೇಳಿ ಪಡೆದ ಪ್ರಶಸ್ತಿಗೆ ಎಂದಿಗೂ ಅಲ್ಪ ನೆಲೆ. ನೀನಾಗಿ ಪ್ರಶಸ್ತಿಯ ಹಿಂದೆ ಬಿದ್ದು ಹೋಗದೆ ತಾನಾಗಿ ಬರುವಂತ ಸಾಧನೆ ನಿನ್ನಿಂದಾಗಲಿ. ನೀನಾಗಿ ಪ್ರಶಸ್ತಿಯ ಹಿಂದೆ ಬಿದ್ದು ಹೋಗದೆ ತಾನಾಗಿ ಬರುವಂತ ಸಾಧನೆ ನಿನ್ನಿಂದಾಗಲಿ. ಪರಿಶ್ರಮಕ್ಕೆ ತಕ್ಕ ಫಲ ದೊರಕಿತೆಂದು ಗುರಿ ತಲುಪುವವರೆಗೂ ಗೆದ್ದೆನೆಂದು ಬೀಗದೆ, ಸೋತರೂ ಕುಗ್ಗದೆ ಮುನ್ನುಗ್ಗು ನಿಷ್ಠೆಯಲ್ಲಿ ಆತನೇ ಈಡೇರಿಸುವ ಸಕಲ ಇಷ್ಟಾರ್ಥಗಳ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿತೆಂದು ಗುರಿ ತಲುಪುವವರೆಗೂ ಗೆದ್ದೆನೆಂದು ಬೀಗದೆ, ಸೋತರೂ ಕುಗ್ಗದೆ ಮುನ್ನುಗ್ಗು ನಿಷ್ಠೆಯಲ್ಲಿ ಆತನೇ ಈಡೇರಿಸುವ ಸಕಲ ಇಷ್ಟಾರ್ಥಗಳ. ಸಾಧನೆಯ ಹಾದಿಯಲ್ಲಿ ಅಣಕಿಸಿದವರೆಷ್ಟೋ, ಸಾಧನೆಯ ಕಂಡು ಅಸೂಯೆ ಪಟ್ಟವರೆಷ್ಟೋ. ಸಾಧನೆಯ ಹಾದಿಯಲ್ಲಿ ಅಣಕಿಸಿದವರೆಷ್ಟೋ, ಸಾಧನೆಯ ಕಂಡು ಅಸೂಯೆ ಪಟ್ಟವರೆಷ್ಟೋ. ಎಲ್ಲರಿಗೂ ಉತ್ತರ ಕೊಡಬೇಕು ಒಂದು ದಿನ, ಕಾಲ ಬರುವವರೆಗೂ ತಾಳ್ಮೆ ಇರಲಿ ಅನುದಿನ. ಎಲ್ಲರಿಗೂ ಉತ್ತರ ಕೊಡಬೇಕು ಒಂದು ದಿನ, ಕಾಲ ಬರುವವರೆಗೂ ತಾಳ್ಮೆ ಇರಲಿ ಅನುದಿನ. ಇದು ಅನ್ಯರಿಗೆ ಉಪದೇಶವಲ್ಲ, ಇದು ಬರೀ ಸಲಹೆಯಷ್ಟೇ. ಇದು ಅನ್ಯರಿಗೆ ಉಪದೇಶವಲ್ಲ, ಇದು ಬರೀ ಸಲಹೆಯಷ್ಟೇ. ಇದು ನನಗೂ ಅನ್ವಯ, ಇದು ನಿನಗೂ ಅನ್ವಯ. ಇದು ನನಗೂ ಅನ್ವಯ, ಇದು ನಿನಗೂ ಅನ್ವಯ. ತುಂಬ ಚೆನ್ನಾಗಿದೆ. ಇದು ಈಗಿನ ವಾಸ್ತವದ ಪ್ರಶಸ್ತಿಗಳು. ಆ ಪ್ರಶಸ್ತಿ ಬೇಕಾದ್ರೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳುವಂಥದ್ದು, ದುಡ್ಡು ಕಟ್ಟಿದವರಿಗೆ ಸೆಲೆಕ್ಟ್ ಮಾಡ್ತೇನೆ ಅಂತ ಹೇಳುವಂಥದ್ದು, ಇಂಥವೆಲ್ಲ ನಡೀತಾ ಇದೆ. ನನ್ನ ಪ್ರಕಾರ ನಿಜವಾದ ಒಂದು ಪ್ರಶಸ್ತಿ ಅಂದರೆ ಒಬ್ಬ ಬರಹಗಾರನಿಗೆ ಅವನ ಒಂದು ಬರಹ 4 ಜನರ ಹೃದಯವನ್ನು ತಟ್ಟಿದ್ರೆ, ಮೆಚ್ಚಿಕೊಂಡ್ರೆ ಅದೇ ಪ್ರಶಸ್ತಿ ಅಂತ ಹೇಳಿ, ಅದರಲ್ಲಿ ನಾವು ತೃಪ್ತಿ ಪಡ್ಬೇಕು, ಅದು ಪ್ರಶಸ್ತಿ ಬೇಕು. ಯಾಕಂದ್ರೆ ಇಂಥ ಪ್ರಶಸ್ತಿಗಳು ಸಿಕ್ಕಿತು ಅಂತ ಹೇಳಿ ಅದರಲ್ಲಿ ಬೀಗುವಂಥದ್ದು ಏನಿಲ್ಲ. ನೀವು ಹೇಳಿದಾಗ ಯಾರೋ ಕರೆದು ಕೊಟ್ಟಾಗ ಅದು ಖುಷಿ ಪಡುವಂಥದ್ದೇ ಹೊರತು ಅದರ ಹಿಂದೆ ಹೋಗುವಂಥ, ಯಾಕಂದ್ರೆ ಇದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇರ್ತವೆ, ಪ್ರಶಸ್ತಿ ಅಂತ ಹೇಳಿ. ಚೆನ್ನಾಗಿತ್ತು. ಮುಂದಿನ ಕವಿತೆ ಓದಿ. ಮುಂದಕ್ಕೆ ಒಂದು ಕವಿತೆ, ಮೌನದ ಮುಸುಕು ಅಂತ. ಕವನದ ಶೀರ್ಷಿಕೆ ಮೌನದ ಮುಸುಕು. ಸುತ್ತಲಿನಲ್ಲೂ ಆವರಿಸಲು ಮೌನದ ಮುಸುಕು ಪರದೆ, ಕತ್ತಲಿನಲ್ಲೂ ಕನವರಿಸಲು ಕನಸುಗಳ ಹಿಸುಕಿವದೆ. ಸುತ್ತಲಿನಲ್ಲೂ ಆವರಿಸಲು ಮೌನದ ಮುಸುಕು ಪರದೆ, ಕತ್ತಲಿನಲ್ಲೂ ಕನವರಿಸಲು ಕನಸುಗಳ ಹಿಸುಕಿವದೆ. ಬತ್ತಿ ಹೋಗಿಹ ಭಾವನೆಗಳಿಗೆ ಮತ್ತೆ ಜೀವ ತುಂಬುವವರಾರು. ಬತ್ತಿ ಹೋಗಿಹ ಭಾವನೆಗಳಿಗೆ ಮತ್ತೆ ಜೀವ ತುಂಬುವವರಾರು. ಕಮರಿ ಕುಸಿದಿಹ ಕನಸುಗಳಿಗೆ ಅಮರ ರಂಗು ಹಚ್ಚುವವರಾರು. ಕಮರಿ ಕುಸಿದಿಹ ಕನಸುಗಳಿಗೆ ಅಮರ ರಂಗು ಹಚ್ಚುವವರಾರು. ಊಸರವಳ್ಳಿಯಂತೆ ಬದಲಿಸಿ ಬಣ್ಣ ಮೋಸದ ಬಲೆಗೆ ಬೀಳಿಸುವರು. ಉಂಡ ಮನೆಗೆ ಹಾಕುವರು ಕನ್ನ ಹೆಂಡ ಕುಡಿದಂತಾಡುವ ಕದೀಮರು. ಊಸರವಳ್ಳಿಯಂತೆ ಬದಲಿಸಿ ಬಣ್ಣ ಮೋಸದ ಬಲೆಗೆ ಬೀಳಿಸುವರು. ಉಂಡ ಮನೆಗೆ ಹಾಕುವರು ಕನ್ನ ಹೆಂಡ ಕುಡಿದಂತಾಡುವ ಕದೀಮರು. ಕುಟಿಲ ತಂತ್ರೋಪಾಯ ಹೆಣೆದರೆ ಜಟಿಲ ಸಮಸ್ಯೆಗೆ ಬಲಿಯಾಗುವರು. ಅಂಧಕಾರವ ಕಳೆಯುತ್ತಾ ಹೋದರೆ ಮಂದಹಾಸಕ್ಕೆ ಕಾರಣವಾಗುವರು. ಕುಟಿಲ ತಂತ್ರೋಪಾಯ ಹೆಣೆದರೆ ಜಟಿಲ ಸಮಸ್ಯೆಗೆ ಬಲಿಯಾಗುವರು. ಅಂಧಕಾರವ ಕಳೆಯುತ್ತಾ ಹೋದರೆ ಮಂದಹಾಸಕ್ಕೆ ಕಾರಣವಾಗುವರು. ಏನಾಗಲಿ ಎದುರಿಸುವೆ ಎನ್ನಲು ಮನವಿ ಸಾಂತ್ವನದ ಅಗತ್ಯವಿಲ್ಲ. ಏನಾಗಲಿ ಎದುರಿಸುವೆ ಎನ್ನಲು ಮನವಿ ಸಾಂತ್ವನದ ಅಗತ್ಯವಿಲ್ಲ. ಏಳು ಬೀಳುಗಳಲ್ಲೂ ಮುನ್ನುಗ್ಗಲು ಛಲ ಮನೋಬಲದ ಕೊರತೆಯಿಲ್ಲ. ಏಳು ಬೀಳುಗಳಲ್ಲೂ ಮುನ್ನುಗ್ಗಲು ಛಲ ಮನೋಬಲದ ಕೊರತೆಯಿಲ್ಲ. ಸರಿಯಬೇಕಿದೆ ಮೌನದ ಮುಸುಕು ವೇದನೆಗಳಿಗೆ ಕಡಿವಾಣ ಹಾಕಿ. ಸರಿಯಬೇಕಿದೆ ಮೌನದ ಮುಸುಕು ವೇದನೆಗಳಿಗೆ ಕಡಿವಾಣ ಹಾಕಿ. ಮಾತಿನ ಮಳೆಯನ್ನು ಸುರಿಸಬೇಕು ಮೌನದ ಸುತ್ತ ಬೇಲಿ ಹಾಕಿ. ಮಾತಿನ ಮಳೆಯನ್ನು ಸುರಿಸಬೇಕು ಮೌನದ ಸುತ್ತ ಬೇಲಿ ಹಾಕಿ. ತುಂಬ ಚೆನ್ನಾಗಿತ್ತು ಕವಿತೆಗಳು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು.
ಈಗ ನೀವು ಕವಿತೆಗಳನ್ನೆಲ್ಲ ಬರಿತೀರಲ್ಲ, ಹೌದು. ಯಾರಿಗಾದ್ರೂ ತೋರಿಸೋದು ಸರಿಯಾಗಿದೆಯಾ ಅಂತ ಹೇಳುವಂಥದ್ದು ಅಂಥದ್ದೇನಾದರೂ ಮಾಡ್ತೀರಾ? ನಿಜವಾಗ್ಲೂ ಹೇಳುದಾದ್ರೆ ನಾನು ಮೊದಲ ಕವನ ಬರೆದೇ ಹೇಳಿದೆಲ್ಲ ಸಮಾವೇಶದ ಬಗ್ಗೆ, ಅದನ್ನು ನಾನು ಲತೀಶ್ ಸಂಕೋಳಿಕೆ ಅಂತ ಹೇಳಿದೆ, ನಮ್ಮ ಯುವ ವಾಹಿನಿಯಲ್ಲಿ ಈಗಿನ ಅಧ್ಯಕ್ಷರು, ಅವರಲ್ಲಿ ತೋರಿಸಿದೆ. ಅವರು ಒಬ್ಬ ಒಳ್ಳೆ ಸಾಹಿತಿ, ತುಂಬಾ ಒಳ್ಳೆ ಬರಹಗಾರ. ಒಂದು ಕಡೆಯಲ್ಲಿ ನನ್ನ ಅಣ್ಣ ಹೇಗೆ ಸ್ಫೂರ್ತಿ, ಅವರು ನನಗೆ ಸ್ಫೂರ್ತಿ ಬರಹದಲ್ಲಿ. ಹಾಗಾಗಿ ಅವರಲ್ಲಿ ತೋರಿಸಿದ್ದೆ. ಅದೇ ಹೇಳಿದೆ ಅಲ್ಲ, ಅವರು ಉದಾಸೀನ ಬಿಟ್ಟು ಬರ್ದ್ರೆ ನೀನ್ ಕವಿ ಆಗ್ತಿ ಅಂತ ಹೇಳಿದ್ರು. ಅಷ್ಟೇ ಬಿಟ್ರೆ ಆಮೇಲೆ ನಾನು ಕರೆಕ್ಷನ್ ಆಗ್ಲಿ ಯಾರಿಗೂ ತೋರಿಸಿಲ್ಲ. ಯಾಕಂದ್ರೆ ನಮ್ಮ ಭಾವನೆಗಳೇ ಅಲ್ಲಿ ಹೊಸಕಿ ಹೋದಾಗೆ ಎಲ್ಲೋ ಒಂದ್ ಕಡೆ ನಾವು ತೋರಿಸಿದ್ರೆ ಅವರು ಈ ತರ ಇರ್ಬೋದು, ಆಗ ನಾವು ನಮ್ಮ ಭಾವನೆ ಅವರಿಗೆ ಎಲ್ಲಿ ಅರ್ಥ ಆಗ್ತದೆ? ನಮ್ಮ ಪದವೇ ಬದಲು ಮಾಡಿದ್ರೆ ಅದು ನಮ್ಮ ಬರಹ ಹೇಗೆ ಆಗ್ತದೆ? ಒಂದು ಕವಿತೆ ಅಂದ್ರೆ ಅದು ಅವರಿಗೆ ಗೊತ್ತಿರುತ್ತೆ. ಕೆಲವೊಂದು ಅಂದ್ರೆ ನಿಜ ಭಾವಗಳು ಏನಾದ್ರೂ ಅದ್ರಲ್ಲಿ ಬದಲಾವಣೆ ಮಾಡಿದ್ರೆ ಅಲ್ಲಿ ಬೇರೆನೆ ಅರ್ಥ ಬಂದು ಬರುವಂತ ಸಂದರ್ಭ ಇರ್ತದೆ. ಹಾಗಾಗಿ ನೀವೀಗ ಏನ್ ಬರ್ದ್ರು ಸಹ ನೀವು ನೇರವಾಗಿ ಓದ್ತೇನೆ. ಆದ್ರೆ ಯಾರಾದ್ರೂ ಹೇಳಿದ್ರೆ ಅದ್ರ ಬಗ್ಗೆ ಅವರಾಗಿ ನೋಡಿ ನಾನು ಅದನ್ನು ಒಪ್ಕೊಳ್ತೇನೆ. ಹೇಳಲಿಲ್ಲ ಆದ್ರೆ ಹೇಳಿದ್ರೆ ಕೆಲವೊಂದ್ಸಲ ನಾವು ಬರ್ದ್ರಲ್ಲಿ ಏನಾದ್ರೂ ಕರೆಕ್ಷನ್ ಇರ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ, ಪದಗಳ ಇದಿರ್ತದೆ, ಅಂತದನ್ನು ನಾನು ಒಪ್ಕೊಳ್ತೇನೆ. ಅದು ಬಿಟ್ರೆ ಅಂದ್ರೆ ನಮ್ಗೆ ಭಾವನೆಗಳೇ ಬದಲಾದ್ರೆ ಅಂತ ಹೇಳಿ ಆಗುದಿಲ್ಲ. ಹೌದು, ಕೆಲವರು ಹಿಂದೆ ಮುಂದೆ ನೋಡೋದು ಹೇಳ್ಬಿಡ್ತಾರೆ ಕೇಳದಿದ್ರು ಸಹ. ಹೌದು, ಇದು ಹೀಗೆ ಬರ್ಬೇಕಿತ್ತಂದ್ರೆ ಅವ್ರು ಹೇಳಿದಾಗ ಮಾಡಿದ್ರಲ್ಲಿ ಬೇರೆನೆ ಅರ್ಥ ಬರ್ತದೆ. ನಿಜ. ಆದ್ರೆ ನಾವು ಹೇಳ್ಬಾರ್ದು ನಾವೇ ದೊಡ್ಡವರು ಅಂತ. ನಾವು ಬರ್ದದೆಲ್ಲ ಕವನ ಅಲ್ಲ. ಜನಗಳು ಮೆಚ್ಚುದು ಅವರೇ ಇಷ್ಟ. ಮೆಚ್ಚಿದ್ರೆ ಖುಷಿ, ನೀವು ಹೇಳಿದಾಗ ಅದೇ ಪ್ರಶಸ್ತಿ. ಆದ್ರೆ ನಾನು ಇಲ್ಲಿವರೆಗೆ ಹೀಗೆ ಸಣ್ಣ ಸಣ್ಣ ಕವಿತೆ ಯಾವ್ದು ಬರ್ದ್ರು ಎಲ್ಲರೂ ಮೆಚ್ಚಿದ್ದಾರೆ. ಮೊದ್ಲಿಗೆ ಎಷ್ಟು ನನಗೆ ಹೀಯಾಳಿಕೆ ಸಿಕ್ಕಿದೆ, ಅದಕ್ಕಿಂತ ಹೆಚ್ಚು ನನಗೆ ಮೆಚ್ಚುಗೆ ಸಿಕ್ಕಿದೆ. ಅದು ಎಲ್ಲೋ ಒಂದ್ ಕಡೆ ನಂಗೆ ಬರೀಲಿಕ್ಕೆ ಪ್ರೇರಣೆ ಅಂತ ಹೇಳಿ. ಈಗ ಬರ್ದಿರುವ ಕವನ ಎಲ್ಲ ನೀವು ಏನ್ ಮಾಡೋದು ಅಂದ್ರೆ ಪ್ರಕಟಣೆಗೆ, ಪತ್ರಿಕೆಗೆಲ್ಲ ಕೆಲವೊಂದು ಕೊಡ್ತಿದ್ದೀರಿ? ಯಾವ್ದ್ರಲ್ಲೆಲ್ಲ ಬಂದಿದೆ? ಹೀಗೆ ಚಿಗುರು ಮತ್ತೆ ಸಣ್ಣ ಸಣ್ಣ ಪತ್ರಿಕೆಗಳಿಗೆಲ್ಲ ಕಳಿಸ್ತಿದ್ದೀರಿ. ಆಕಾಶವಾಣಿಗೆಲ್ಲ ಟ್ರೈ ಮಾಡಿದ್ದೀರಿ? ಆಕಾಶವಾಣಿ ಇಲ್ಲ, ರೇಡಿಯೋ ಸಾರಂಗದಲ್ಲಿ ನಾನು ಒಂದ್ಸಲ ಕವನ ವಾಚನ ಮಾಡಿದ್ದೇನೆ ಹಾಗೆಲ್ಲ. ಮತ್ತೆ ಕವಿಗೋಷ್ಠಿಗಳಲ್ಲೆಲ್ಲ ವಾಚನ ಮಾಡ್ತೇವೆ. ಪತ್ರಿಕೆಗಳಲ್ಲಿ ಕೆಲವೊಂದು ಕಳಿಸ್ತಿರ್ತೀರಿ. ಈಗ ಒಂದು ಕವನ ಬರ್ದ್ರಿ ತಕ್ಷಣ ಮೊದಲು ಎಲ್ಲಿಗೆ ಹಾಕ್ತೀರಿ, ಎಲ್ಲಿ ಕಳಿಸ್ತೀರಿ? ನನಗೆ ಈಗ ಸ್ವಲ್ಪ ಅಭ್ಯಾಸ ಕಡಿಮೆ, ಫೇಸ್ಬುಕ್ಗೆಲ್ಲ ಹಾಕ್ತಾ ಇದ್ದೆ. ನನಗೆ ಮಾತ್ರ ಆ ಅಭ್ಯಾಸ ಸ್ವಲ್ಪ ಕಡಿಮೆ. ಬರಹವನ್ನು ಎಲ್ಲಾದ್ರೂ ಪ್ರಕಟ ಮಾಡೋದು ನಿಜವಾಗಿ ಆ ಅಭ್ಯಾಸ ಇರ್ಬೇಕಂದ್ರೆ ಬರ್ದಿಡುದೊಂದು ಅಭ್ಯಾಸ. ಆದ್ರೆ ಕೆಲವೊಂದು ಸಾಹಿತ್ಯ ಬಳಗದಲ್ಲಿ ಹಾಕ್ತೇನೆ. ನಾನು ಹೆಚ್ಚು ಬರ್ದ ಕವನಗಳು ಸ್ಪರ್ಧೆಗೆ ಬರೀತಿದ್ದ ಕಾರಣ ಅಲ್ಲಿ ಓದಿ ಎಲ್ಲಾ ಫೇಸ್ಬುಕ್ ಬಳಗಗಳ ಒಂದು ನಮ್ಗೆ ಒಂದು ಇದು ಹೇಳ್ಬಹುದು, ಒಳ್ಳೆ ಒಂದು ಉಪಯೋಗ ಅಂದ್ರೆ ಅಡ್ವಾಂಟೇಜ್ ಹೇಳಿದ್ರೆ ಹೇಳ್ಬಹುದು. ಅಲ್ಲಿ ಎಲ್ಲಾ ಓದುಗಾರರು ಅವರೆಲ್ಲ ಓದಿ ಕಮೆಂಟ್ ಮಾಡ್ತಾರೆ. ಅದೇ ನಮ್ಗೊಂದು ಖುಷಿ. ಸ್ಪರ್ಧೆಗೆ ಬರ್ದಿದ್ರು ಅಲ್ಲಿ ಒಂದು ನಮ್ಮ ಬಳಗದಲ್ಲಿ ಪ್ರೋತ್ಸಾಹ ಬರ್ತದೆ ಅಂತ ಹೇಳಿ. ಮತ್ತೆ ನಾನು ನನಗೊಂದು ಎಡಿಟಿಂಗ್ ಮಾಡಿ ಹೀಗೇನೆ ನನ್ನ ಒಂದು ಸ್ಟೇಟಸ್ ಹಾಕ್ತೇನೆ. ಅಲ್ಲಿ ನೋಡಿದವರು ಪ್ರೋತ್ಸಾಹ ಕೊಡ್ತಾರೆ. ಸಾಧ್ಯವಾದಾಗೆಲ್ಲ ಹಾಗೆ ಮಾಡ್ತೇನೆ. ಮತ್ತೆ ಕೆಲವೆಲ್ಲ ಪತ್ರಿಕೆಗಳಿಗೆ ದೂರ ನಮ್ಮ ಊರಿನ ಪತ್ರಿಕೆಯಲ್ಲಿ ನನಗೆ ಅಷ್ಟೊಂದು ಯಾರು ಇದಿಲ್ಲ, ಆದ್ರೆ ಕೆಲವೊಂದು ಕೊಡ್ತೇನೆ. ನಮ್ಮ ಯುವ ವಾಹಿನಿಯಲ್ಲೂ ಸಿಂಚನ ಅಂತ ಒಂದಿದೆ, ಅಲ್ಲಿ ಕೆಲವು ಲೇಖನಗಳನ್ನೆಲ್ಲ ಕೊಡ್ತೇನೆ. ಮತ್ತೆ ಕೆಲವೊಂದು ಪತ್ರಿಕೆಗಳಲ್ಲಿ ಹೀಗೆ ಆನ್ಲೈನ್ ಅಲ್ಲಿ. ಕ್ಷೇತ್ರ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಆಸಕ್ತಿ ಇದೆ? ನನಗೆ ಬರವಣಿಗೆ ಬಿಟ್ರೆ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನೃತ್ಯದಲ್ಲೂ ಆಸಕ್ತಿ ಇದೆ. ನಾನ್ ಬರ್ದ ಹೀಗೇನೆ ಕವನಕ್ಕೆ ಧ್ವನಿ ಹಾಕಿ ಸುಮ್ನೆ ಹಾಡುವಂಥದ್ದೆಲ್ಲ ಮಾಡ್ತಾ ಇದ್ದೀರಿ. ನೋಡಿ, ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮ್ಮ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಲಿ, ಇನ್ನೂ ಬರೀರಿ, ಇನ್ನು ಕೆಲವೊಂದು ಪುಸ್ತಕಗಳನ್ನು ಸಹ ಬಿಡುಗಡೆ ಮಾಡಿ ಅಂಥೇಳಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಇದು ಇಂದಿನ ಕವಿ ಸಮಯ. ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.